ಟ್ಯಾಕಲ್ ಮಾಡಿಕೊಂಡ್ರೆ ಮುಂದೆ ಈಸಿಯಾಗಿ ನೆಕ್ಸ್ಟ್ ಮಳೆ ಬರೋ ವರ್ಷದಲ್ಲಿ ನೀರು ಬಿಡೋ ಹಂತದಲ್ಲಿ ನಾವು ಮಾಡ್ಕೊಳ್ಳೋದಕ್ಕೆ. ಮತ್ತೆ 85 ಕೋಟಿ ರೂಪಾಯಿನಲ್ಲಿ ಇದು ಏನು ನಮ್ಮದು ಇದನ್ನ ಮೇನ್ ಕಟನ್ ಕವರ್ ಕೆಲಸಕ್ಕೂ ಕೂಡ ಈಗಾಗಲೇ ಮಂತ್ರಿಗಳಿಗೆ ನಾನು ಕೇಳ್ಕೊಂಡಿದ್ದೇನೆ ನೆನ್ನೆ. ಅದೊಂದು ಕೊಟ್ಬಿಟ್ರೆ ಇನ್ನು ಶಾಶ್ವತವಾಗಿ ಯಾವತ್ತೂ ಕೂಡ ನಮ್ದು ಸಮಸ್ಯೆಗಳು. ಪ್ರತಿ ವರ್ಷ ಏನಾಗ್ತದೆ ಒಂದೊಂದು ಕೋಟಿ ಇಷ್ಟು ಖರ್ಚು ಮಾಡಿ ಉಳಿದಂತ ಕೆಲಸ ಮಾಡಬೇಕಾಗ್ತದೆ. ಅದು ಮೇಲಿಂದ ಬೀಳೋದ್ರ ಜೊತೆಲಿ ಏನಾಗುತ್ತೆ, ಕೊನೆಗೆ ನೀರು ಬಿಟ್ಟಾಗ ಅದು ಕೆನೆ ಇರ್ತದಲ್ಲ, ಆ ಕೆನೆ ನೀರು ಅಲ್ಲಿ ನಿಂತ್ಕೊಂಡ್ರೆ ಅದನ್ನ ತೆಗೆಯೋದು ತುಂಬಾ ಕಷ್ಟ. ಅದ್ರೊಳಗಡೆ ಈಗ ಸ್ಟಾಪ್ ಮಾಡಿದ್ದಾರೆ, ಬರ್ತಾ ಇದೆ, ಅದೆಲ್ಲೋ ಡ್ರಾಪ್ ಇದೆ, ಅಷ್ಟು ಇದಾಗ್ಬಿಡ್ತಿಲ್ಲ. ಅಲ್ಲಿ ಒಳ ಅರಿವು ಬಂದ್ರೆ ಇಲ್ಲಿ ಹೊರ ಅರಿವಿಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ. ಯಾಕೆಂದ್ರೆ ಅಲ್ಲೂ ಸ್ಟೋರೇಜ್ ಬೇಕಲ್ಲ, ಬೇಸಿಗೆನಲ್ಲಿ ನಾವೇ ಕೇಳ್ತೀವಿ. ಆ ಸಂದರ್ಭದಲ್ಲಿ ಬೇಸಿಗೆಗೆ ನೀರು ಬಿಡೋದಕ್ಕೂ ಕೂಡ ಅಲ್ಲಿ ಲಭ್ಯತೆ ಇರಬೇಕು ಬೋರ್ಗಳಲ್ಲಿ. ಅದಕ್ಕೆ ಇವಾಗ ನೀರನ್ನ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ.